ದೇವಸ್ಥಾನ ಜಾತ್ರೆ ಸಂದರ್ಭದಲ್ಲಿ ಅಮಲು ಮಿಶ್ರಿತ ಬಾಂಗ್ ತೆಗೆದುಕೊಳ್ಳುವ ಕ್ರಮ ಇದೆ ಎಂಬ ಹೇಳಿಕೆ ನೀಡಿದ್ದಕ್ಕಾಗಿ ನಾವು ತಪ್ಪೊಪ್ಪಿಗೆ ನೀಡುವುದಾಗಿ ಮನೋಹರ್ ಶೇಟ್ ಸಂಬಂಧಿಕ ಮನೋಜ್ ಶ್ರೀನಿವಾಸ್ ನಾಯ್ಕ್ ಎಂಬುವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ವಿವರಣೆ ನೀಡಿದ ಮನೋಜ್ ನಾಯ್ಕ್, ಜುಲೈ 18ರಂದು ಮಂಗಳೂರಿನ ರಥಬೀದಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಬಾಂಗ್ ಎನ್ನುವ ಮಾದಕ ದ್ರವ್ಯ ಮಾರಾಟ ಮಾಡಿದ್ದಾರೆ ಎನ್ನುವ ಆರೋಪದಲ್ಲಿ ಅಮಲು ಮಿಶ್ರಿತ ಚಾಕೊಲೇಟ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಅಂಗಡಿ ಮಾಲಕ ಮನೋಹರ್ ಶೇಟ್ ಅವರು ಬಾಂಗ್ ಎನ್ನುವುದು ಜಾತ್ರೆಯ ಸಂದರ್ಭದಲ್ಲಿ ತೆಗೆದುಕೊಳ್ಳುತ್ತಾರೆ ಅಂತ ಅಸಂಬದ್ಧ ಹೇಳಿಕೆ ನೀಡಿದ್ದಾರೆ. ದೇವಸ್ಥಾನದ ರಥೋತ್ಸವ ಓಕುಳಿ ಸಮಯದಲ್ಲಿ ಸೇವಿಸುತ್ತಾರೆ ಅಂತ ಹೇಳಿದ್ರು. ಹಿಂದೂ ಸನಾತನದಲ್ಲಿ ಅಂತಹ ಸಂಪ್ರದಾಯ ಇಲ್ಲ. ಅಲ್ಲದೆ ಯೋಗ ಗುರು ಬಾಬಾ ರಾಮದೇವ್ ಅವರ ಬಗ್ಗೆಯೂ ಹಗುರವಾದ ಮಾತು ಹೇಳಿದ್ದಾರೆ. ಮನೋಹರ್ ಶೇಟ್ ಅವರಿಗೆ ಮೆದುಳಿನ ಶಸ್ತ್ರಚಿಕಿತ್ಸೆ ಆಗಿದ್ದು ಮಾನಸಿಕವಾಗಿ ಅವರು ಅನಾರೋಗ್ಯಕ್ಕೆ ಒಳಗಾಗಿದ್ದು ತಿಳಿಯದೆ ಏನೇನೋ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಅವರು ನೀಡಿದ ಹೇಳಿಕೆಯನ್ನ ಸಮಾಜದವರು, ದೇವಸ್ಥಾನದ ಆಡಳಿತ ಮಂಡಳಿ, ಭಕ್ತರು ಗಂಭೀರವಾಗಿ ಪರಿಗಣಿಸದೆ ಕ್ಷಮೆ ನೀಡಬೇಕು ಅಂತ ಮನೋಜ್ ಮನವಿ ಮಾಡಿದ್ರು. ಮನೋಹರ್ ಶೇಟ್ ಅವರು ತನ್ನ ಹೇಳಿಕೆಗೆ ಕ್ಷಮೆ ಯಾಚನೆ ಮಾಡಿದ್ರು. ಈ ಸಂದರ್ಭ ಮನೋಹರ್ ಶೇಟ್ ಅವರ ಸಹೋದರ ಪ್ರಕಾಶ್ ಡಿ ಶೇಟ್ ಉಪಸ್ಥಿತರಿದ್ದರು. ನಮ್ಮ ಸಂಬಂಧಿಕರು ಕೂಡ ಹಾಗೂ ಅವರಿಗೆ ಆರೋಗ್ಯ ಕೂಡ ಸರಿ ಇಲ್ಲ. ಹೇಗೆ ಹೀಗಾಯಿತು ಅಂತೇಳಿ ಮತ್ತೆ ಸ್ಟೇಷನ್ ನೋಡುವಾಗ ಅದು ಚಾಕ್ಲೇಟ್ ಸಿಕ್ಕಿದ್ದು ಹೌದು, ರೇಡ್ ಆದದ್ದು ಹೌದು. ಮನೋಹರ್ ಶೇಟ್ರವರು ಅಸಂಬದ್ಧವಾದ ಹೇಳಿಕೆಯನ್ನು ನೀಡಿದ್ದಾರೆ. ಅದೆಂತ ಹೇಳಿದರೆ, ಇಲ್ಲಿ ಹತ್ತಿರದಲ್ಲಿರುವ ರಥಬೀದಿಯಲ್ಲಿರುವ ದೇವಸ್ಥಾನದ ರಥೋತ್ಸವ ಸಮಯ ಹಾಗೂ ಅದರ ಮಾರನೇ ದಿನ ಓಕಳಿ ಉತ್ಸವದಲ್ಲಿ ಅದನ್ನು ಸೇವಿಸುವುದೊಂದು ಕ್ರಮ ಅಂತ ಹೇಳಿದ್ದಾರೆ. ಯಾವುದೇ ಒಂದು ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಅಂಥ ಒಂದು ಪೂಜೆಗೆ, ಸೇವೆಗೆ ಅಮಲು ಪದಾರ್ಥವನ್ನು ಒಂದು ಸೇವಿಸುವ ಕ್ರಮ ಎಲ್ಲಿ ಕೂಡ ಇಲ್ಲ, ನಾವು ಕೂಡ ಕೇಳಿ ಕೂಡ ಇಲ್ಲ. ಇವರಿಗೆ 2 ವರ್ಷದ ಕೆಳಗೆ ಮೆದುಳಿನಲ್ಲಿ ಟ್ಯೂಮರ್ ಆಗಿ ಅದಕ್ಕೆ ಶಸ್ತ್ರ ಚಿಕಿತ್ಸೆ ಕೂಡ ಆಗಿದೆ. ಅದರ ನಂತರ ಇವರಿಗೆ ಅಂದರೆ ಮನೆಯಿಂದ ಹೊರಗೆ ಹೋಗುವಾಗ ಕೆಲವು ಸಲ ಇವರಿಗೆ ಎಲ್ಲಿ ಹೋಗ್ತಾರೆ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಕಾರಣ ಮನೆಯಲ್ಲೇ 1 ವರ್ಷ ಮನೆಯಲ್ಲೇ ಇದ್ದರು. ಅವರು ಎಲ್ಲಿ ಕೂಡ ಹೋಗಲಿಲ್ಲ. ಅದರ ನಂತರ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಬಾರ್ದು ಅಂಥೇಳಿ ದಿನಕ್ಕೆ 2-3 ಗಂಟೆಗಳಾದರೂ ಹೊರಗೆ ಹೋಗಿ ಅಂಗಡಿಯಲ್ಲಿ ಕೂತ್ಕೊಂಡು ಬರಬೇಕು ಅಂತೇಳಿ ಹೇಳಿದ್ದಾರೆ ವಿನಃ ಇಂಥ ಒಂದು ಕೆಲಸ ಅವರು ಮಾಡ್ತಂತ ಅವರಿಗೂ ಕೂಡ ಗೊತ್ತಿಲ್ಲ. ಹಾಗಿರುವಾಗ ಈ ಹೇಳಿಕೆಗಳನ್ನು ಈಗ ಕೂಡ ಆ ರಿಪೋರ್ಟ್ಸ್, ಆಪರೇಷನ್ ಆದದ್ದು, ಟ್ಯೂಮರ್ ಇದ್ದದ್ದು, ಎಕ್ಸ್ರೇ ರಿಪೋರ್ಟ್ಗಳು ಈ ಇದರಲ್ಲಿ ಎಲ್ಲ ವಿಷಯಗಳು ಉಂಟು. ಹಾಗಿರುವಾಗ ಈ ಹೇಳಿಕೆಯನ್ನು ಯಾವುದೇ ಒಂದು ಸಂಸ್ಥೆ ಹಾಗೂ ದೇವಸ್ಥಾನ ಹಾಗೂ ಸಮಾಜ ಬಾಂಧವರು ಗಂಭೀರವಾಗಿ ಪರಿಗಣಿಸಬಾರ್ದು ಅಂಥೇಳಿ ಮಗದೊಮ್ಮೆ ನಾನು ನಿಮ್ಮ ಹತ್ರ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಅಂಗಡಿಯಲ್ಲಿ ಬಾಂಗ್ ಚಾಕ್ಲೇಟ್ ಸಿಕ್ಕಿದೆ. ಆ ಬಗ್ಗೆ ನಾನು ತುಂಬ ಮುಜುಗರ ಆಗಿದೆ. ಮತ್ತು ನನಗೆ ಆರೋಗ್ಯ ಕೂಡ ಸರಿ ಇಲ್ಲ ಇವತ್ತಿಗೂ. ಮತ್ತು 2 ವರ್ಷಗಳ ಹಿಂದೆ ಬ್ರೈನ್ ಟ್ಯೂಮರ್ ಆಗಿ ನಾನು ಸುಮಾರು 1 ವರ್ಷ ಮನೆಯಲ್ಲೇ ಇದ್ದೆ. ಮತ್ತು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೆ. ಈಗಲೂ ನನಗೆ ಬಾಯಿದು ಉಚ್ಚಾರ ಸರಿಯಾಗಿ ಬರುವುದಿಲ್ಲ. ಆಪರೇಷನ್ ಆದ ನಂತರ ಈಗ ನನ್ನಿಂದ ಏನು ಅಂದರೆ ತಪ್ಪಾಗಿದೆ. ತುಂಬ ಹೇಳಿಕೆಯಲ್ಲೇ ತುಂಬ ತಪ್ಪಾಗಿದೆ. ನನಗೆ ಏನು ಹೇಳಬೇಕು, ಏನು ಮಾಡಬೇಕು ನನಗೇ ಗೊತ್ತಿಲ್ಲ ನಿಜವಾಗಿಯೂ. ನಾನು ಆ ಬಗ್ಗೆ ಎಲ್ಲರಲ್ಲಿ ನಮ್ಮ ಸಮಾಜ ಮತ್ತು ದೇವಸ್ಥಾನ ರಥಬೀದಿಯ ದೇವಸ್ಥಾನ ಮಂಡಳಿ ಒಟ್ಟಿಗೆ ನಾನು ಕ್ಷಮೆ ಯಾಚಿಸ್ತೇನೆ. ತುಂಬ ತಪ್ಪಾಗಿದೆ. ನನ್ನ ದಯಮಾಡಿ ಕ್ಷಮಿಸಿ.